ಹೆದ್ದಾರಿಯಲ್ಲಿ ವಾಹನ ಓಡಾಟ ಹೆಚ್ಚಳ ಹಾಗೂ ವಿದ್ಯಾರ್ಥಿಗಳು ಅಪಾಯಕಾರಿಯಾಗಿ ರಸ್ತೆ ದಾಟುತ್ತಿದ್ದು ಅಪಘಾತವೂ ಹೆಚ್ಚುತ್ತಿದೆ. ಈ ನಿಟ್ಟಿನಲ್ಲಿ ಸುರತ್ಕಲ್ ಸಮೀಪದ ವಿದ್ಯಾದಾಯಿನಿ ಬಳಿ ಇರುವ ಅಂಡರ್ ಪಾಸ್ ದುರಸ್ತಿಪಡಿಸಿಕೊಡಬೇಕು ಎಂಬ ಸ್ಥಳೀಯರ ಮಕ್ಕಳ ಪೋಷಕರ ಮನವಿಗೆ ಮೇಯರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮಕ್ಕೆ ವಿಭಾಗೀಯ ಆಯುಕ್ತರಿಗೆ ಸೂಚಿಸಿದ್ದಾರೆ. ಹೆದ್ದಾರಿಯ ಮುಖಾಂತರ ಸುರತ್ಕಲ್ನ ವಿದ್ಯಾದಾಯಿನಿಯ ಹತ್ತಿರ ಮಾಡಿರತಕ್ಕಂಥ ಅಂಡರ್ ಪಾಸ್ ಇದೆ. ಅಂಡರ್ ಪಾಸಲ್ಲಿ ಇವತ್ತು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಭಾಳಷ್ಟು ಸಮಸ್ಯೆ ಇದೆ. ಆ ಒಂದು ಅಂಡರ್ ಪಾಸನ್ನು ರಾಷ್ಟ್ರೀಯ ಹೆದ್ದಾರಿಯ ಮುಖಾಂತರ ಅದನ್ನು ಮೇಂಟೈನ್ ಮಾಡಬೇಕಾಗಿತ್ತು, ಅವರು ಮಾಡಲಿಲ್ಲ. ಅಲ್ಲೆಲ್ಲ ಈ ಮಳೆ ನೀರೆಲ್ಲ ಹರಿದು ಕೆಸರೆಲ್ಲ ತುಂಬಿ ಭಾಳ ಬೇಸರ ಆಗ್ತದೆ ಆ ಒಂದು ಅಂಡರ್ ಪಾಸನ್ನು ನೋಡುವಾಗ. ನಾನು ಮಂಗಳೂರು ಮಹಾನಗರ ಪಾಲಿಕೆಯ ಸಂಬಂಧಪಟ್ಟಂತಹ ಕಿರಿಯ ಆರೋಗ್ಯಾಧಿಕಾರಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ತಕ್ಷಣ ಅಲ್ಲಿರತಕ್ಕಂತಹ ಏನು ಕಸ ಇದೆ, ಏನು ಕೆಸರಿದೆ, ಅದನ್ನೆಲ್ಲ ತೆಗೆದು ಶುಚಿತ್ವ ಮಾಡಬೇಕು. ಅದರ ಜೊತೆಗೆ ಅಂಡರ್ ಪಾಸಲ್ಲಿ ನೀರು ಅಂದರೆ ಮಳೆ ನೀರು ಹೋಗಲಿಕ್ಕೆ ಸರಿಯಾದಂಥ ವ್ಯವಸ್ಥೆ ಇಲ್ಲದೆ ಆ ನೀರೆಲ್ಲ ಅಲ್ಲೇ ನಿಂತು ಸಮಸ್ಯೆ ಆಗ್ತಾಯಿದೆ. ಅದಕ್ಕೆ ಮಂಗಳೂರು ಮಹಾನಗರ ಪಾಲಿಕೆಯ ಮುಖಾಂತರನೇ ಆ ಒಂದು ಚರಂಡಿ ವ್ಯವಸ್ಥೆಯನ್ನು ಕೂಡ ಸರಿಪಡಿಸಬೇಕೆಂಬುದಾಗಿ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಅದರ ಜೊತೆಗೆ ಅಂಡರ್ ಪಾಸಿನ ಅಡಿಯಲ್ಲಿ ಲೈಟಿನ ವ್ಯವಸ್ಥೆ ಕೂಡ ಇಲ್ಲ, ಲೈಟಿನ ವ್ಯವಸ್ಥೆಯನ್ನು ಕೂಡ ಸರಿಪಡಿಸಬೇಕೆಂಬುದಾಗಿ ಕೂಡ ನಾನು ಹೇಳಿದ್ದೇನೆ.